ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ವಿಶೇಷ ಅಡುಗೆ ಕಾರ್ಯಕ್ರಮ ಸ್ಪಂದನ ಸವಿರುಚಿ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿಯೊಬ್ಬರಿಗೂ ಪ್ರತಿದಿನ ಮನೆಯಲ್ಲಿ ಏನಾದರೂ ಹೊಸ ತಿಂಡಿ ಮಾಡಬೇಕು, ಅದು ಕೂಡ ಸಿಂಪಲ್ ಆಗಿರಬೇಕು, ರೆಸಿಪಿ ಮನೆ ಮಂದಿ ಎಲ್ಲ ಕುಳಿತು ಎಂಜಾಯ್ ಮಾಡುವಂತಹ ರೆಸಿಪಿ ಇರಬೇಕು ಅನ್ನೋದು ಆಸೆ ಇರ್ತದೆ. ಆದರೆ ನಾವು ಈಗಿನ ಕಾಲದಲ್ಲಿ ಏನು ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿರುವ ವಿಡಿಯೋಸ್ ನೋಡಿದ್ರು ಕೂಡ ಅದು ಕೂಡ ಅಷ್ಟೊಂದು ಸಿಂಪಲ್ ಆಗಿರುವುದಿಲ್ಲ. ಆದರೆ ನಮ್ಮ ಸ್ಪಂದನ ಸವಿರುಚಿಯಲ್ಲಿ ಅಂತಹ ಸ್ಪೆಷಲ್ ರೆಸಿಪಿಗಳನ್ನು ಸಿಂಪಲ್ ಆಗಿ ಮಾಡಿ ತೋರಿಸೋದೇ ನಮ್ಮ ವಿಶೇಷತೆ. ಸೊ ಬಹಳಷ್ಟು ದಿನಗಳಿಂದ ನಿಮಗಾಗಿ ಸ್ಪೆಷಲ್ ರೆಸಿಪಿಗಳನ್ನು ಸಿಂಪಲ್ ಆಗಿ ಮಾಡಿ ತೋರಿಸ್ತಿರುವಂತಹ, ಹಾಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇರುವಂತಹ ಅಶ್ವಿನಿ ಶೆಟ್ಟಿ ಅವರು ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ. ತಮ್ಮದೇ ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ರೆಸಿಪಿಗಳನ್ನ ಜನರಿಗೆ ತಿಳಿಸಿ ಬಹಳಷ್ಟು ಫೇಮಸ್ ಆಗಿರುವ ಅಶ್ವಿನಿ ಶೆಟ್ಟಿ ಅವರು ಇವತ್ತು ಯಾವ ರೆಸಿಪಿ ಮಾಡ್ತಾರೆ ಅವರನ್ನೇ ಕೇಳೋಣ ಬನ್ನಿ. ಹಾಯ್ ಮ್ಯಾಮ್, ಸ್ಪಂದನ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಇಷ್ಟು ದಿನ ಬಹಳಷ್ಟು ರೆಸಿಪಿಗಳನ್ನು ನೀವು ಹೇಳಿಕೊಟ್ಟಿದ್ರಿ. ಸೊ ನಮಗೂ ಕೂಡ ಫೀಡ್ಬ್ಯಾಕ್ನಲ್ಲಿ ಜನರು ಹೇಳಿದ್ರು ಬಹಳ ಸಿಂಪಲ್ ಆಗಿ ಹೇಳಿಕೊಡ್ತಾರೆ, ನಮಗೂ ಕೂಡ ಖುಷಿ ಆಯಿತು ಅಂತ. ಸೊ ಇವತ್ತು ಯಾವ ರೆಸಿಪಿಯನ್ನು ನಮಗಾಗಿ ಹೇಳಿಕೊಡ್ತಾ ಇದ್ದೀರಿ ಮ್ಯಾಮ್? ಮಕ್ಕಳಿಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ. ಅದು ಅಲ್ಲದೆ ಈಗ ನಾರ್ಮಲಿ ನಾವು ಎಲ್ಲ ಸೆಲೆಬ್ರೇಷನ್ಸಿಗೂ ಕೇಕ್ ಹೊರಗಿನಿಂದ ತರಿಸ್ಕೊಳ್ತೇವೆ. ಅದು ಸ್ವಲ್ಪ ಅನ್ಹೆಲ್ದಿ ಅನ್ನೋ ಕಾರಣದಿಂದ ನಾನು ಮನೆಯಲ್ಲೇ ಇವತ್ತು ರವೆಯನ್ನ ಯೂಸ್ ಮಾಡಿಕೊಂಡು ತುಂಬಾ ಸಾಫ್ಟ್ ಆಗಿರುವ ಕೇಕನ್ನ ಇಡ್ಲಿಯ ಸ್ಟೀಮರ್ ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಸೊ ಯಾಕಂದ್ರೆ ಕೆಲವರ ಮನೆಯಲ್ಲಿ ಓವನ್ ಇರುವುದಿಲ್ಲ, ಬಟ್ ಕೇಕ್ ತಿನ್ಬೇಕಂತ ಆಸೆ ಇರ್ತದೆ ಹೆಲ್ದಿಯಾಗಿ. ಸೊ ಅಂತವರಿಗೆ ನೀವು ಸ್ಟೀಮರ್ ಅಲ್ಲಿ ಇವತ್ತು ಕೇಕ್ ಅನ್ನ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀರಿ. ಸೊ ಒಟ್ಟಾರೆ ಎಷ್ಟು ಟೈಮ್ ಬೇಕಾಗ್ಬೋದು ಮ್ಯಾಮ್ ಆ ರೆಸಿಪಿಗೆ? ಒಂದು 10 ರಿಂದ 20 ನಿಮಿಷದೊಳಗೆ ನಾವು ಇದನ್ನ ಮಾಡ್ಕೊಳ್ಬಹುದು. ಸೊ ಬರ್ತ್ಡೇ ಇದೆ, ಸಂಜೆ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಬೇಗ ಇಮಿಡಿಯೇಟ್ಲಿ ಮಾಡಿಕೊಳ್ಳಿ, ಇನ್ಸ್ಟೆಂಟ್ ಆಗಿ ಮಾಡುವಂತಹ ಒಂದು ಕೇಕ್ ಇದು. ಸೊ ಓಕೆ ಮ್ಯಾಮ್, ಹಾಗಾದ್ರೆ ನೀವು ರೆಸಿಪಿಯನ್ನ ಹೇಳಿ. ಎಸ್, ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರುವ. ಬೆಲ್ಲ 1/4 kg, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಕಟ್ ಮಾಡಿಟ್ಟಂತಹ ಬಾದಾಮಿ, ಸಣ್ಣಗೆ ಕಟ್ ಮಾಡಿಟ್ಟಂತಹ ಗೇರು ಬೀಜ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿ, 1 ಬೌಲ್ನಷ್ಟು ಬಾಂಬೆ ರವೆ, 1 ಬೌಲ್ ಪೇಪರ್ ಅವಲಕ್ಕಿ, ಈನು ಲೆಮನ್ ಫ್ಲೇವರ್ಡ್, ಇದು 4 ರಿಂದ 5 ಕಪ್ಗಳು, ಸ್ವಲ್ಪ ನೀರು, ಕಪ್ಪನ್ನು ಗ್ರೀಸ್ ಮಾಡಲಿಕ್ಕೆ ಎಣ್ಣೆ, ಯಾವುದೇ ವೆಜಿಟೇಬಲ್ ಆಯಿಲ್ ಆಗ್ತದೆ, 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ. ಫಸ್ಟಿಗೆ ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟೆ. ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳುವ. ಪ್ಯಾನ್ ಕರೆಕ್ಟಾಗಿ ಬಿಸಿ ಆಗಲಿ. ಬಿಸಿಯಾದ ಪ್ಯಾನಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸ್ಗಳನ್ನು ಕಾಯಿಸ್ಕೊಳ್ಳುವ. ನಾನಿಲ್ಲಿ ಗೇರು ಬೀಜ ಮತ್ತು ಬಾದಾಮಿ ಮಾತ್ರ ತಗೊಂಡಿದ್ದೇನೆ. ರೈಸಿನ್ಸ್, ಒಣ ದ್ರಾಕ್ಷಿ ಬೇಕು ಹೇಳುವವರು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಈ ರೆಸಿಪಿಯಲ್ಲಿ ಒಳ್ಳೆ ಟೇಸ್ಟನ್ನು ಕೊಡ್ತದೆ ಅದು ಸಹ. ಬಾದಾಮಿಯನ್ನು ಸಹ ಒಟ್ಟಿಗೆ ಹಾಕ್ತಾ ಇದ್ದೇನೆ ಈಗ. ಅರೋಮ್ಯಾಟಿಕ್ ಆಗ್ತಾ ಬರ್ತದೆ ಹಾಗೂ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಇದು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳುವ.
ಎಸ್, ಈಗ ಕಲರ್ ಚೇಂಜ್ ಆಯಿತು. ಇದು ತುಂಬ ಅರೋಮ್ಯಾಟಿಕ್ ಆಗಿದೆ. ಈ ಟೈಮಲ್ಲಿ ನಾನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಈಗ ಅದೇ ಪ್ಯಾನಿಗೆ ನಾನು ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಡೈಲ್ಯೂಟ್ ಮಾಡ್ತೇನೆ. ಪಾಕ ಮಾಡಲಿಕ್ಕಿಲ್ಲ, ಬೆಲ್ಲದ್ದು ಜಸ್ಟ್ ಡೈಲ್ಯೂಟ್ ಮಾಡಲಿಕ್ಕೆ ಮಾತ್ರ. ಜೋನಿ ಬೆಲ್ಲ ಮನೆಯಲ್ಲಿದ್ದರೆ ಡೈರೆಕ್ಟಾಗಿ ಜೋನಿ ಬೆಲ್ಲವನ್ನು ರೆಸಿಪಿಗೆ ಆ್ಯಡ್ ಮಾಡ್ಕೊಳ್ಬಹುದು. ಈ ಪ್ರೊಸೆಸನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಯಾಕಂದರೆ ಬೆಲ್ಲ ಕೂಡಲೇ ಪಾಕ ಬರ್ತದೆ. ಪಾಕ ಮಾಡಲಿಕ್ಕಿಲ್ಲ ನಾವು ಈ ರೆಸಿಪಿಯಲ್ಲಿ. ವಿದಿನ್ 2 to 3 ಮಿನಿಟ್ಸ್ ಇದು ಡೈಲ್ಯೂಟ್ ಆಗ್ತದೆ. ಆಲ್ಮೋಸ್ಟ್ ಬೆಲ್ಲ ನೀರಾಗಿದೆ. ಈಗ ನಾನು ಫ್ಲೇಮನ್ನು ಹಾಗೆ ಆಫ್ ಮಾಡಿ ಬಿಡ್ತೇನೆ. ಬಿಸಿಗೆ ಅದು ಉಳಿದದು ಕರಗಿ ಬಿಡ್ತದೆ. ಎಸ್, ಬೆಲ್ಲ ಕರಗಿದೆ. ಈಗ ಈ ದೊಡ್ಡ ಮಿಕ್ಸಿಂಗ್ ಬೌಲಿಗೆ ರವಾ, ಅವಲಕ್ಕಿ, ಸ್ವಲ್ಪ ಉಪ್ಪು, ಯಾವುದೇ ಸಿಹಿ ಇರಲಿ ಸ್ವಲ್ಪ ಉಪ್ಪು ಹಾಕೋದು ವಾಡಿಕೆ, ಏಲಕ್ಕಿಯ ಪುಡಿ, ಹುರಿದಿಟ್ಟಂತಹ ಡ್ರೈ ಫ್ರೂಟ್ಸ್, ಹಾಗೆ ಇಂಗ್ರೀಡಿಯೆಂಟ್ಸನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಡ್ರೈ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೀಗ ನಾವು ಡೈಲ್ಯೂಟ್ ಮಾಡಿಟ್ಟಂತಹ ಬೆಲ್ಲದ ಸಿರಪ್, ಜಾಗ್ರಿ ಸಿರಪ್, ಒಮ್ಮೆ ಸಣ್ಣ ಮಿಕ್ಸ್ ಕೊಡ್ತೇನೆ. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬಹುದು. ಸ್ವಲ್ಪ ಈನೋ ಪುಡಿ ಅರ್ಧವೇ ಟೇಬಲ್ ಸ್ಪೂನ್ನಷ್ಟು ಆ್ಯಡ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಅವಲಕ್ಕಿ ಹಾಗೂ ರವವನ್ನು ಹಾಕೋದ್ರಿಂದ ಸ್ವಲ್ಪ ಒಂದು 5 ನಿಮಿಷದಲ್ಲಿ ಇದು ಥಿಕ್ ಆಗ್ತದೆ. ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಇದೇ ಪ್ಯಾಟರ್ನಲ್ಲಿ ಇರಲಿ. ಇದನ್ನೊಂದು 5 ನಿಮಿಷ ನಾವು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ರವೆ ನೀರನ್ನು ಹೀರ್ಕೊಂಡು ಬ್ಯಾಟರ್ ಸ್ವಲ್ಪ ಥಿಕ್ ಆಗ್ತದೆ. ಸೊ 5 ನಿಮಿಷ ನಾನು ಇದನ್ನು ಹಾಗೆ ಇಡ್ತೇನೆ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಈಗ ಈ ಪೇಪರ್ ಕಪ್ಪನ್ನು ತಗೊಂಡಿದ್ದೇನೆ ನಾನು. ಸಪೋಸ್ ಪೇಪರ್ ಕಪ್ ಇಲ್ಲ ಹೇಳುವವರು ಇಡ್ಲಿ ತಟ್ಟೆಯನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿದೆ. ತುಪ್ಪದ ಫ್ಲೇವರ್ ಇಷ್ಟ ಆಗುವವರು ತುಪ್ಪವನ್ನು ಸಹ ಗ್ರೀಸ್ ಮಾಡ್ಕೊಳ್ಬಹುದು. ಈಗ ರೆಡಿ ಮಾಡಿಟ್ಟಂತಹ ಕೇಕ್ನ ಬ್ಯಾಟರ್ ನೋಡಿ, ಕನ್ಸಿಸ್ಟೆನ್ಸಿ ಥಿಕ್ ಆಗಿದೆ. ಈಗ ಇದನ್ನು ನಾನು 3/4 ಕಪ್ನಷ್ಟು ಮಾತ್ರ ಹಾಕಿದರೆ ಸಾಕು, ಯಾಕಂದರೆ ಇದು ಉಬ್ಬಿ ಬರ್ತದೆ ರೆಡಿ ಆಗುವ ಟೈಮಲ್ಲಿ. ಸಪೋಸ್ ಇದರೊಟ್ಟಿಗೆ ಬಾಳೆಹಣ್ಣು ಇಷ್ಟ ಆಗ್ತದೆ ಹೇಳುವವರು ಬಾಳೆಹಣ್ಣನ್ನು ಸಹ ಹಾಕ್ಕೊಳ್ಬಹುದು. ಇದನ್ನು ನಂತರ ಸ್ವಲ್ಪ ಹೀಗೆ ಟ್ಯಾಪ್ ಮಾಡಿ ಸೆಟ್ ಆಗ್ತದೆ. ಅದು ಸ್ಟೀಮರ್ ಒಳಗೆ ಸ್ಟೀಮ್ ಮಾಡಲಿಕ್ಕೆ ಇಟ್ಟರೆ ಆಯಿತು. ಈಗ ಸ್ಟೀಮರನ್ನು ನಾನು ಆಲ್ರೆಡಿ ಬಿಸಿಯಾಗಿ ಇಟ್ಟಿದ್ದೇನೆ ಬಿಸಿಯಾಗಲಿಕ್ಕೆ. ಆ ಸ್ಟೀಮರ್ ಒಳಗೆ ಈ ಕಪ್ಗಳನ್ನು ಟ್ರಾನ್ಸ್ಫರ್ ಮಾಡುವ. 10 ರಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ರುಚಿಯಾದ ರವೆಯ ಕಪ್ ಕೇಕ್ ರೆಡಿ ಆಗ್ತದೆ. ಆಫ್ಟರ್ 15 ಮಿನಿಟ್ಸ್ ಇದು ಕರೆಕ್ಟಾಗಿ ಬೆಂದಿದೆ. ಬೆಂದಿದ ಇಲ್ವಾ ಅಂತ ನಾನು ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ. ಈ ಥರ ಮಾಡಬೇಕಾದ್ರೆ ಇದರಲ್ಲಿ ಹಿಡಿಲಿಲ್ಲ ಅಂತಾದರೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಫ್ಲೇಮನ್ನು ಆಫ್ ಮಾಡಿ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾದ ನಂತರ ಇದರಿಂದ ಸಪ್ರೇಟ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ಈಗ ಇದನ್ನು ನಿಧಾನವಾಗಿ ಕಪ್ನಿಂದ ತೆಗೆದ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ರವೆಯ ಕೇಕ್ ರೆಡಿಯಾಗಿದೆ ಅಂತ. ಅದು ಅಲ್ಲದೆ ತುಂಬ ಆರೋಗ್ಯಕರವಾದ ಒಂದು ಕೇಕ್ ಇದು. ಡ್ರೈ ಫ್ರೂಟ್ಸ್ ಸಹ ಇದೆ, ಅಲ್ಲದೆ ಬೆಲ್ಲವನ್ನು ಯೂಸ್ ಮಾಡಿದ್ದೇವೆ ನೋಡಿ. ಅಮೇಝಿಂಗ್ ಆಗಿದೆ ಅಲ್ಲ? ತುಂಬ ಸಾಫ್ಟು ಇದೆ ಫ್ರೆಂಡ್ಸ್ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಕ್ವಿಕ್ ಆಗಿ ದಿಢೀರ್ ಅಂತ ರವೆ ಸ್ಪಾಂಜ್ ಕೇಕನ್ನು ತಯಾರು ಮಾಡಿ ಕೊಟ್ಟರು. ಬರ್ತ್ಡೇ ದಿನ ಎಲ್ಲಿಯಾದರೂ ನಾವು ಆರ್ಡರ್ ಮಾಡಿದ್ದು ಬರುವಾಗ ಲೇಟ್ ಆದರೆ ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಜನ ಬಂದರೆ ಅವರಿಗೆ ದಿಢೀರಾಗಿ ಕೇಕ್ ಹೇಗೆ ಕೊಡೋದಪ್ಪ ಅಂತ ಟೆನ್ಷನ್ ಇನ್ನು ಖಂಡಿತವಾಗಿಯೂ ಯಾರಿಗೂ ಇರೋದಿಲ್ಲ. ಅಶ್ವಿನಿ ಶೆಟ್ಟಿ ಅವರು ಅಷ್ಟು ಸುಲಭವಾದ ರೆಸಿಪಿಯನ್ನು ಇವತ್ತು ನಮಗೆ ಹೇಳಿಕೊಟ್ಟಿದ್ದಾರೆ. ಬನ್ನಿ ಅದು ಹೇಗಿದೆ, ಆ ಕೇಕ್ ಹೇಗಿದೆ ಟೇಸ್ಟ್ ಮಾಡೋಣ. ತಗೊಳ್ಳಿ ಭಾವನಾ ಅವರೇ, ಬಿಸಿ ಬಿಸಿ ರುಚಿ ರವೆಯ ಕೇಕ್ ಇನ್ಸ್ಟೆಂಟ್ ಆಗಿ ನಾನು ರೆಡಿ ಮಾಡಿದ್ದೇನೆ. ಹೇಗಾಗಿದೆ ಅಂತ ನೀವು ಟೇಸ್ಟ್ ಮಾಡಿ ಹೇಳಿ. ಶೋರ್ ಮ್ಯಾಮ್, ಥ್ಯಾಂಕ್ ಯು. ನೋಡಿ ಹೊಗೆ ಹೋಗ್ತಾ ಇದೆ, ಕಾಣ್ತಾ ಇರ್ಬೋದು. ಅಂದರೆ ಎಷ್ಟು ಕ್ವಿಕ್ಕಾಗಿ ರವೆ ಕೇಕನ್ನು ರೆಡಿ ಮಾಡಿದ್ರು. ನೀವು ಕೂಡ ಇಷ್ಟೇ ಕ್ವಿಕ್ಕಾಗಿ ರೆಡಿ ಮಾಡಬಹುದು. ನೀವು ಕೂಡ ಟೇಸ್ಟ್ ಮಾಡಿ. ಫಸ್ಟಿಗೆ ಈಗ ನಾನು ಟೇಸ್ಟ್ ಮಾಡಿದ್ದೇನೆ.
ಸೊ ತುಂಬ ಟೇಸ್ಟಿಯಾಗಿದೆ. ಏನು ನಾವು ಹೊರಗೆ ಪರ್ಚೇಸ್ ಮಾಡಿ ತಿಂತೇವೆ ಸ್ಪಾಂಜ್ ಕೇಕ್ ಅಂದರೆ ಎಲ್ರಿಗೂ ಇಷ್ಟ, ಬಟ್ ಇದನ್ನು ಮನೆಯಲ್ಲೇ ತಯಾರು ಮಾಡಬಹುದು. ಸೊ ಮನೆಯಲ್ಲಿ ಬೇರೆ ಯಾರಿಗೆ ಗೊತ್ತಿಲ್ಲದಿದ್ದರೆ ಈ ರೆಸಿಪಿ ಮಾಡಿ ನಮಗೆ ಮಾತ್ರ ಗೊತ್ತು ಅಂತ ಕೂಡ ಹೇಳ್ಬೋದು. ಸೊ ಅಷ್ಟೊಂದು ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಮ್ಯಾಮ್ ಇಷ್ಟೊಳ್ಳೆ ರೆಸಿಪಿಯನ್ನು ಇವತ್ತು ತೋರಿಸಿಕೊಟ್ಟದಕ್ಕೆ. ಸೊ ನೆಕ್ಸ್ಟ್ ಟೈಮ್ ಯಾವ ರೆಸಿಪಿ ನೀವು ಹೇಳಿಕೊಡ್ತೀರಿ ಅಂತ ನಾನು ಕೂಡ ಕಾಯ್ತಾ ಇದ್ದೇನೆ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೇನೆ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಸ್ಪಂದನಾ ಸವಿರುಚಿ. ಇವತ್ತು ರವೆ ಕೇಕ್ ಅನ್ನ ನಾವು ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ವಿ. ಸೊ ಇನ್ನಷ್ಟು ಇಂತಹ ರೆಸಿಪಿಗಳಿಗಾಗಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.